ಬಹುಕೋಟಿ ವಂಚಕಿ ಚೈತ್ರ ಕುಂದಾಪುರ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದು, ಇನ್ನು ಹಲವು ನಿಗೂಢ ಸತ್ಯಗಳನ್ನು ಹೊರತೆಗೆಯಲು ಪೊಲೀಸರು ಯತ್ನ ಮುಂದುವರೆಸಿದ್ದಾರೆ. ಈ ನಡುವೆ ಚೈತ್ರ ಕುಂದಾಪುರ ಅವರ ತಾಯಿ ರೋಹಿಣಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಗಳನ್ನ ವಶಕ್ಕೆ ಪಡೆದ ದಿನವೇ ಪೊಲೀಸರು ಕರೆ ಮಾಡಿದ್ದಾರೆ. ಆಕೆಯನ್ನ ವಶಕ್ಕೆ ಪಡೆಯುವ ಮಾಹಿತಿ ಜೊತೆಗೆ ಮಗಳೊಂದಿಗೆ ಫೋನ್ನಲ್ಲಿ ಮಾತನಾಡಿಸಿದ್ದಾರೆ. ಫೋನ್ನಲ್ಲಿ ಮಾತನಾಡ್ತಾ ಧೈರ್ಯ ತೆಗೆದುಕೊಳ್ಳುವಂತೆ ಹೇಳಿದ್ರು. ನಾನು ಎಲ್ಲ ನೋಡಿಕೊಳ್ತೇನೆ ಎಂದು ನನಗೆ ಧೈರ್ಯವನ್ನ ಹೇಳಿದ್ದಾಳೆ ಅಂತ ಹೇಳಿದ್ರು. ನನಗೆ ಮಗಳ ಸ್ಥಿತಿ ಕಂಡು ಬಹಳ ಬೇಸರ ಆಗ್ತಾ ಇದೆ. ನನ್ನ ಮಗಳನ್ನ ಬಳಸಿಕೊಂಡು ಅವಳನ್ನ ಈ ಸ್ಥಿತಿಗೆ ತರಲಾಗ್ತಾ ಇದೆ. ತನ್ನ ಕೈಯಿಂದ ಹಣ ಹೋದ್ರೂ ಪರವಾಗಿಲ್ಲ, ಬೇರೊಬ್ಬರ ಹಣಕ್ಕೆ ಆಕೆ ಎಂದು ಆಸೆ ಪಟ್ಟವಳಲ್ಲ. ಏನೂ ಮಾಡದಿರುವ ತಪ್ಪಿಗೆ ನನ್ನ ಮಗಳು ಗುರಿಯಾಗಿದ್ದಾಳೆ. ನಮಗೆ ಯಾವ ಚಿಂತೆಯೂ ಇಲ್ಲ, ಆಕೆ ಕೊಡೋದು ಕೂಡ ಇಲ್ಲ. ಅವಳೇ ಎಲ್ಲ ನಿಭಾಯಿಸ್ತಾ ಇದ್ಲು ಅಂತ ರೋಹಿಣಿ ತಾಯಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇತ್ತಲ್ಲಪ್ಪ ಅವಳ ನಮ್ಮ ಹತ್ರ ಒಳ್ಳೆ ಪ್ರೀತಿಯಲ್ಲಿ ಇರ್ತಲ್ಲ, ಅದೆಂತದಿಲ್ಲ. ಮಾಡ್ತಿದ್ಲು ಮೊದ್ಲಿಂದನೂ ಅವಳು ಸ್ವಲ್ಪ ಚುರುಕೆ, ಭಾಷಣ ಎಲ್ಲ ಮಾಡುದು ಹೋಗುದು ಬರೋದು ಇಷ್ಟೇ, ಬೇರೆ ಏನು ಇರ್ಲಿಲ್ಲ. ಅವಳು ಉದ್ಯಾನ ಪೇಪರ್ಲೆಲ್ಲ ಇದ್ದಿದ್ಲಂತ ಹೇಳಿದ್ಲು. ಹೋಗಿದ್ದೆಲ್ಲ ತಲೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ಲು. ಮತ್ ಮಗಳು ಎಲ್ಲ ಹೇಳಿದ್ರು, ಅಳಿಯ ಮಗಳೆಲ್ಲ ಹೇಳಿದ್ರು, ಬಂದಿದ್ರಲ್ಲ ನಿನ್ನೆ ಅದೇ ಅವ್ರು ಹೇಳಿ ಅವಳು ಮಾತಾಡಿದ್ಲು. ಆ ಮೊದ್ಲು ಮಗಳು ಫೋನ್ ಮಾಡಿ ಹೇಳಿದ್ಲು ನಮ್ಗೆ ಹೀಗಿದೆ ಅಂತ, ನೀನ್ ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳಿದ್ರು ಅಷ್ಟೇ. ಮೊನ್ನೆ ಗುರಿ ಮಾಡಿದ್ರಲ್ಲ, ಅವಳಿಗೆಲ್ಲ ಮೋಸ ಮಾಡಿದ್ರು, ಎಲ್ಲ ಯಾರು ತಿಂದ್ರೆ ಎಂತದೋ ಗೊತ್ತಿಲ್ಲ. ಅವಳನ್ನೊಟ್ಟು ಗುರಿ ಮಾಡಿ ಮುಂದೆ ಹಾಕಿದ್ರಲ್ಲ ಅಂತ ಬೇಜಾರಾಗ. ಹೌದು ಎಂತ ಅಂತಾನೆ ಗೊತ್ತಿರ್ಲಿಲ್ಲ. ಈಗ ಆಗಿದ್ಮೇಲೆ ಗೊತ್ತು ನಮ್ಗೆ ಅದು ವಿಷಯದಲ್ಲಿ. ನಾವು ಅಂತ ಇಲ್ಲ, ನಮ್ಮ ಮನೆಗೇನು ಅವಳು ಎಂತ ಹೇಳುದು ಇಲ್ಲ, ಬೇರೆ ಎಂತ ಟೆನ್ಷನ್ ಕೊಡುದಿಲ್ಲ ಅವಳು ನಮ್ಗೆ.